ಗ್ರಾಮದ ಕುರ್ತಮುಗೇರು ಟಾಪ್ ಅಂಡ್ ಟಾಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾರ್ವಜನಿಕ ಆಂಬ್ಯುಲೆನ್ಸ್ ಸೇವೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್ ಅವರು ಮಾತನಾಡಿ, ಹಿರಿಯರು ಯುವಕರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದಾಗ ಯುವಕರು ದಾರಿ ತಪ್ಪಲು ಸಾಧ್ಯವಿಲ್ಲ. ಯುವಕರನ್ನ ದುರ್ಬಳಕೆ ಮಾಡುವ ಕಾರ್ಯಕ್ರಮಗಳ ಮೂಲಕ ಯುವಕರು ದಾರಿ ತಪ್ಪಲು ಸಾಧ್ಯವಿದೆ. ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಉತ್ತಮ ಸೇವೆ ನೀಡುವ ಯುವಕರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದ್ರು. ದುರ್ಬಳಕೆ ಮಾಡುವಂತ ರೀತಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಾಗ ಖಂಡಿತವಾಗಿ ಯುವಕರು ದಾರಿ ತಪ್ಪುವುದೇ ವಿನ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಯಾವ ಯುವಕರು ಕೂಡ ದಾರಿ ತಪ್ಪುವುದಿಲ್ಲ ಎಂಬುದಕ್ಕೆ ಕುರ್ತಮುಗೇರಿನ ಯುವಕರು ಇವತ್ತು ಅತ್ಯಂತ ಒಂದು ಉದಾಹರಣೆ ಮಾತ್ರ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಿಡ್ತಾ ಇದ್ದಾರೆ. ಬಹುಶಃ ಟಾಪ್ ಅಂಡ್ ಟಾಪ್ ಟ್ರಸ್ಟ್ ಅನ್ನು ಇವತ್ತು ಸ್ಥಾಪನೆ ಮಾಡೋದ್ರ ಮುಖಾಂತರ ನೌಫಲ್ ಎಲ್ಲ ಈ ಭಾಗದ ಯುವಕರು ಕೂಡ ಒಗ್ಗೂಡಿಸುವುದರ ಮುಖಾಂತರ ಇವತ್ತು ಯಾವುದೇ ಜಾತಿ ಧರ್ಮದ ವ್ಯತ್ಯಾಸ ಇಲ್ಲ, ಯಾವುದೇ ರಾಜಕೀಯ ಪಕ್ಷದ ವ್ಯತ್ಯಾಸ ಇಲ್ಲ, ಎಲ್ಲ ಯುವಕರನ್ನು ಕೂಡ ಒಗ್ಗೂಡಿಸುವುದರ ಮುಖಾಂತರ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ಇವತ್ತು ಪ್ರಪ್ರಥಮವಾಗಿ ಅತ್ಯಂತ ಸಮಾಜಮುಖಿಯಾದಂತ ಬಹುಶಃ ಈ ಸಮಾಜದ ಎಲ್ಲರನ್ನು ಕೂಡ ಕಣ್ಣು ತೆರೆಸುವಂತ, ಅದು ಕೂಡ ಬಡವರ ಪರವಾಗಿರುವಂತ ಸಾಮಾಜಿಕ ಚಿಂತನೆ ಇರುವಂತ ಒಂದು ಕಾರ್ಯಕ್ರಮ ಇವತ್ತು ನೌಫಲ್ ಅವರ ನಾಯಕತ್ವದಲ್ಲಿ ಆಗಿದೆ ಅಂತ ಹೇಳಿದ್ರೆ. ಆಂಬ್ಯುಲೆನ್ಸ್ ವಾಹನಕ್ಕೆ ಹಸ್ತಾಂತರ ಮಾಡಿ ಮಾತನಾಡಿದ ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅವರು, ಹಿಂದಿನ ಕಾಲಘಟ್ಟದಲ್ಲಿ ಆಂಬ್ಯುಲೆನ್ಸ್ ಸೇವೆ ಅತ್ಯವಶ್ಯಕವಾಗಿದೆ. ಬಡವರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಜೀವನ ಸಾರ್ಥಕತೆಯಾಗ್ತದೆ. ಸಹಾಯ ಮಾಡುವ ಮನೋಭಾವ ಹೊಂದಿದವರನ್ನ ದೇವರು ಎಂದಿಗೂ ಕೈಬಿಡುವುದಿಲ್ಲ, ಪ್ರತಿಫಲ ಸಿಗುತ್ತದೆ ಎಂದರು. ಇಂಥ ಒಂದು ಸಂದರ್ಭಗಳು, ಸಮಯ, ಸಂದರ್ಭ, ಸನ್ನಿವೇಶಗಳು ಪ್ರತಿಯೊಂದರಲ್ಲೂ ಕೂಡ ನಾವು ಮನುಷ್ಯನು ಈ ಮುಖ್ಯ ಅಂಶಗಳನ್ನು ಗಮನಿಸಬೇಕಾಗ್ತದೆ. ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ಏರಿಯಾಕ್ಕೆ ಒಂದು ಆಂಬುಲೆನ್ಸ್ ಅವಶ್ಯಕತೆಯನ್ನು ಅದು ಎಲ್ಲರ ಹತ್ರ ಹೋಗಿ ಆ ವಿಚಾರವನ್ನು ಹೇಳಿ ಅವರು ಇವರೆಲ್ಲ ವೇದಿಕೆಯಲ್ಲಿ ಇರೋರೆಲ್ಲ ಎಲ್ಲ ಒಬ್ಬನೇ ಒಂದು ಆಂಬುಲೆನ್ಸ್ ಅನ್ನು 3.5 ಲಕ್ಷ 4 ಲಕ್ಷ ಖರ್ಚು ಮಾಡಿ ತಗೊಳ್ಳುವಂತ ಶಕ್ತಿ ಇಲ್ಲ. ಆದ ಕಾರಣ ಎಲ್ಲರ ಹತ್ರ ಕಾಡಿ ಬೇಡಿ ಅವರನ್ನು ಮನವೊಲಿಸಿಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಇವತ್ತು ಒಂದು ಆಂಬುಲೆನ್ಸ್ ಅನ್ನು ಈ ಒಂದು ಏರಿಯಾಕ್ಕೆ, ಈ ಒಂದು ಗ್ರಾಮಕ್ಕೆ ಇದೊಂದು ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ನಾವು ಬಹಳಷ್ಟು ಇವರನ್ನು ನಾವು ನಿಜವಾಗಿ ನಾವು ಇವರನ್ನು ಇವತ್ತು ಅಭಿನಂದಿಸಲೇಬೇಕು. ವಿಟ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಶಂಕರ್ ಪಾಟಾಳೆ, ಮಂಗಳೂರು ಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷ ಲೋಪೋ, ವಿಟ್ಲ ಎಸ್ಐ ಯಲ್ಲಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಹಾಜಿ ಕುಕ್ವಳೆ, ಕುರ್ತಮುಗೇರು ಆರೋಗ್ಯ ವಿಸ್ತರಣಾ ಕೇಂದ್ರದ ವೈದ್ಯಾಧಿಕಾರಿ ಡಾ ಸಮೀಕ್ಷಾ ಆಳ್ವಾ, ಪ್ರಗತಿಪರ ಕೃಷಿಕ ಚಿತ್ತರಂಜನ್ ಕರೆ, ಕೊಳನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ಬಿ4 ನ್ಯೂಸ್ 10 ವಿಟ್ಲ.